ಕಸಾಯಿಖಾನೆ ಮತ್ತು ಅಕ್ರಮ ಗೋ ಸಾಗಾಣಿಕೆ ಬಗ್ಗೆ ಪೊಲೀಸ್ ಕಾರ್ಯಾಚರಣೆ ನಡೆಸಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ಅಕ್ರಮ ಗೋ ಸಾಗಾಟ ಇದೊಂದು ಇವತ್ತಿನ ಪ್ರಕ್ರಿಯೆ ಅಲ್ಲ. ಇದು ಬಹಳಷ್ಟು ವರ್ಷಗಳಿಂದ ಈ ಒಂದು ಅಕ್ರಮ ಗೋ ಸಾಗಾಟ ಕೂಡ ನಡೀತಾ ಇದೆ. ಅದಕ್ಕೆ ಒಂದು ದಿಟ್ಟವಾದಂತಹ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಇಷ್ಟರವರೆಗೆ ಬಹಳಷ್ಟು ವರ್ಷದಿಂದ ಸರ್ಕಾರಗಳು ಹೆಣಗಾಡ್ತಾನೆ ಇದ್ದಾವೆ. ಇದಕ್ಕಿಂತ ಮೊದಲು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕೂಡ ಇತ್ತು. ಆದರೆ ಅವರು ಕೇವಲ ಗೋವು, ಗೋ ಮಾತೆ ಇದರನ್ನಿಟ್ಟುಕೊಂಡು ಅವರು ಮತದಾನಕ್ಕಾಗಿ ಮತ ಪಡೆಯುವುದಕ್ಕೋಸ್ಕರ ಅದನ್ನು ಉಪಯೋಗಿಸಿಕೊಂಡ್ರೆ ಬಿಟ್ಟರೆ ಅದು ಯಾವುದೇ ರೀತಿಯ ಒಂದು ದಿಟ್ಟವಾದಂತಹ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಮತ್ತು ಇಲಾಖೆಗಳು ಅದನ್ನು ಕೈಗೊಳ್ಳುವಲ್ಲಿ ಕೂಡ ವಿಫಲ ಮತ್ತು ಸರ್ಕಾರ ಕೂಡ ವಿಫಲ ಆಗಿತ್ತು. ಆದರೆ ಈಗ ನಮ್ಮ ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಗೋವುಗಳು ಅಂತಲ್ಲ, ಒಟ್ಟಾರೆಯಾಗಿ ಕರಾವಳಿಯಲ್ಲಿ ಲಾ ಅಂಡ್ ಆರ್ಡರ್ ಬಹಳ ಸ್ಟ್ರಿಕ್ಟ್ ಆಗಿರಬೇಕು ಎಂಬ ನಿಟ್ಟಿನಲ್ಲಿ ದಕ್ಷ ಅಧಿಕಾರಿಗಳನ್ನ ಈ ಭಾಗಕ್ಕೆ, ಅದರಲ್ಲೂ ಪೊಲೀಸ್ ಅಧಿಕಾರಿಗಳನ್ನ ಕೊಟ್ಟಿದ್ದಾರೆ. ನೋಡಿ, ಮೊನ್ನೆ ನಡೆದಂತ ವಿಚಾರ ಇರಬಹುದು. ಪುತ್ತೂರಲ್ಲಿ ಈಶ್ವರಮಂಗಲದಲ್ಲಿ ಗೋವನ್ನ ಸಾಗಾಟ ಮಾಡುವಂತಹ ಒಂದು ಕಳ್ಳರು ಏನಿದ್ದಾರೆ, ಅವರು ಅಕ್ರಮವಾಗಿ ಗೋವನ್ನ ಸಾಗಾಟ ಮಾಡ್ತಾ ಇದ್ರು. ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಇಲಾಖೆಯನ್ನು ನಾವು ಮತ್ತು ಸರ್ಕಾರವನ್ನು ಈ ಸಂದರ್ಭದಲ್ಲಿ ನಾವು ಅಪ್ರಿಷಿಯೇಟ್ ಮಾಡಬೇಕಾಗ್ತದೆ. ಗೋವುಗಳನ್ನ ಸಾಗಾಟ ಮಾಡುವಾಗ ಅವರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಿರುವಾಗ ಪೊಲೀಸರು ಅವರನ್ನ ಚೇಸ್ ಮಾಡಿ ಕೊನೆಗೆ ಅವರ ಮೇಲೆ ಅಟ್ಯಾಕ್ ಆಗುವಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರ ಮೇಲೆ ಒಂದು ಗುಂಡನ್ನು ಹಾರಿಸುವಂತ ಕೆಲಸ ಮಾಡಬೇಕಾಗಿ ಬಂತು. ಅದನ್ನು ಅವರು ಪೊಲೀಸ್ನವರು ಬಹಳ ಅಚ್ಚುಕಟ್ಟಾಗಿ ಮಾಡಿ ಅವರನ್ನು ಹಿಡಿದಿದ್ದಾರೆ. ಮತ್ತು ಅದಕ್ಕೆ ಸರ್ಕಾರ ಕೂಡ, ಸರ್ಕಾರ ಮಟ್ಟದಲ್ಲೂ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಲ್ಲೂ ನಾವು ಪ್ರೆಷರ್ ಹಾಕದೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಬಹಳ ನಿರಾತಂಕದಿಂದ ಮಾಡಿಕೊಂಡು ಹೋಗ್ಬೇಕು ಎಂಬ ನೇರವಾದಂತಹ ಒಂದು ಕಾನೂನನ್ನು ಅವರಿಗೆ ನೇರವಾದಂತಹ ಒಂದು ಮಾತನ್ನು ಹೇಳಿದ ನಂತರ ಈಗಾದರೂ ಆ ಕೆಲಸ ಕಾರ್ಯಗಳು ನಡೀತಾ ಇದೆ. ಆದ್ರಿಂದ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟು ವರ್ಷದಿಂದ ಈ ಒಂದು ಗೋವಿನ ವಿಚಾರದಲ್ಲಿ, ಈಗ ನೀವೇ ನೋಡ್ತಾ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಅಂತ ಒಂದಿದೆ. ಅದು ಕೂಡ ಭಾರತೀಯ ಜನತಾ ಪಾರ್ಟಿಯಗೆ ಮತವನ್ನು ತಂದು ಕೊಡುವಂತಹದ್ದೇ ಒಂದು ಸಂಘಟನೆ ಆಗಿದೆ ಬಿಟ್ರೆ ಅವರದ್ದು ಇನ್ನೇನು ಅಲ್ಲಿ ಪಾತ್ರಗಳೇ ಇಲ್ಲ. ಇದು ವಿಶ್ವ ಹಿಂದೂ ಪರಿಷತ್ನಲ್ಲಿ ಒಂದು ಗೋರಕ್ಷಣಾ ದಳ ಅಂತ ಒಂದಿದೆ. ಅವರಲ್ಲಿ ಗೋರಕ್ಷಣಾ ಪ್ರಮುಖ ಅಂತೇಳಿ ಅದಕ್ಕೊಬ್ರು, ಅದರಲ್ಲೂ ಕೂಡ ಒಂದು ಸಂಘಟನೆಯಲ್ಲಿ ಒಬ್ರು ಅದಕ್ಕೆ ಸಂಚಾಲಕರಿದ್ದಾರೆ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸುಖ ಸುಮ್ಮನೆ ಗೋವು ಮಾತೆ ಮತ್ತು ಗೋವನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವು ಇರುವವರು ಅಂತೇಳಿ ಹೇಳ್ಕೊಳ್ತಾರೆ ಬಿಟ್ರೆ ಅವರಿಂದಾಗಿ ಯಾವುದೇ ರೀತಿಯ ಗೋವ ರಕ್ಷಣೆ ಅಂತ ಕೆಲಸ ಕಾರ್ಯಗಳು ಆಗೇ ಇಲ್ಲ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅದು ಗೋವು ರಕ್ಷಣೆ ಅಲ್ಲದೆ ಇನ್ನಿತರ ಯಾವುದೇ ರೀತಿಯ ಒಂದು ಅನೈತಿಕ ಚಟುವಟಿಕೆಗಳಿದ್ರೆ ಅದನ್ನು ಮಟ್ಟ ಹಾಕಲೇಬೇಕು ಎಂಬ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವುದರಲ್ಲಿ ರಾಜ್ಯ ಸರ್ಕಾರ ಸಫಲ ಆಗಿದೆ. ಮತ್ತು ಇನ್ನು ಮುಂದೆ ಕೂಡ ನೋಡಿ, 3-4 ಗೋ ಕಸಾಯಿಖಾನೆಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ಮತ್ತು ಅವರಿಗೆ ಒಂದು ದೊಡ್ಡ ರೀತಿಯಲ್ಲಿ ಕೋಕೋ ಕಾಯ್ದೆ ಅಡಿಯಲ್ಲಿ FIR ಅನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ನಾನ್ ಬೇಲೆಬಲ್ ಅದು ಅಂತ ಒಂದು ದಿಟ್ಟ ನಿರ್ಧಾರವನ್ನು ಬಿಜೆಪಿ ಸರ್ಕಾರ ಇರುವಾಗಲೂ ಕೂಡ ಕೈಗೊಂಡಂತಹದ್ದು ಪುತ್ತೂರಿನಲ್ಲಿ ಯಾವುದೇ ಅಂತ ಪ್ರಕರಣಗಳಾದದ್ದು ನನಗೆ ಮಾಹಿತಿಯಲ್ಲಿ ಇಲ್ಲ. ಅದರಿಂದಾಗಿ ನಾವು ಹೇಳುವಂತಹದ್ದಿಷ್ಟೇ, ಗೋವು ಎಂಬ ಒಂದು ವಿಚಾರವನ್ನಿಟ್ಟುಕೊಂಡು ಬಿಜೆಪಿ ಇಷ್ಟರವರೆಗೆ ರಾಜಕೀಯವನ್ನು ಮಾಡಿಕೊಳ್ತಾ ಬಂತು. ಅದು ಕೇವಲ ನಾಟಕೀಯ ಬೆಳವಣಿಗೆ. ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಅನೈತಿಕ ಚಟುವಟಿಕೆಗಳು ಯಾವುದಾದ್ರೂ ಅಂದ್ರೆ ಕಾನೂನು ಬಾಹಿರ ಚಟುವಟಿಕೆಗಳು ಯಾವುದಾದ್ರೂ ನಡೆದ್ರೆ ಅದರಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ. ಕಾನೂನು ಸುವ್ಯವಸ್ಥೆ ಬಹಳ ಗಟ್ಟಿಯಾಗಬೇಕು ಮತ್ತು ಅಂತೂ ನಮ್ಮ ಬಹಳ ಸೂಕ್ಷ್ಮ ಪ್ರದೇಶವಾದಂತಹ ನಮ್ಮ ಕರಾವಳಿ ಭಾಗ ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅಧಿಕಾರಿಗಳನ್ನು ನೇಮಿಸಿದ್ದಾರೆ. ಮೊನ್ನೆ ನಮ್ಮ ಪುತ್ತೂರಿಗೆ ಮುಖ್ಯಮಂತ್ರಿಯವರು ಕೂಡ ಆಗಮಿಸಿದ್ರು.
ಅವರು ಕೂಡ ಪೊಲೀಸ್ ಇಲಾಖೆಯನ್ನ ಬಗ್ಗೆ ಅವರ ಕೆಲಸದ ಬಗ್ಗೆ ಬಹಳಷ್ಟು ಶ್ಲಾಘನೀಯವಾದ ಮಾತುಗಳನ್ನು ಆಡಿದ್ದಾರೆ. ಮತ್ತು ಅದೇ ರೀತಿಯ ಕೆಲಸ ಕಾರ್ಯಗಳು ಕೂಡ ಕರಾವಳಿ ಭಾಗದಲ್ಲಿ ನಡೀತಾ ಇದೆ. ಇನ್ನು ಮುಂದಕ್ಕೆ ಕೂಡ ಯಾವುದೇ ರೀತಿಯ ಪುತ್ತೂರನ್ನು ಕೇಂದ್ರವಾಗಿಸಿಕೊಂಡು ರೀತಿಯಲ್ಲಿ ಯಾರೂ ಕೂಡ ಯಾವುದೇ ರೀತಿಯ ಅಕ್ರಮ ಗೋ ಸಾಗಾಟ ಇರಬಹುದು, ಇನ್ಯಾವುದೇ ಅನೈತಿಕ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯಲಿಕ್ಕೆ ಅದು ಸಾಧ್ಯ ಇಲ್ಲ ಎಂಬ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಇನ್ನು ಮುಂದೆ ಪುತ್ತೂರಿನಂಥ ಭಾಗದಲ್ಲಿ ಗೋವುಗಳ ಬಗ್ಗೆ ಕಾಳಜಿ ಇರತಕ್ಕಂತಹ ಏನು ವಿಶ್ವ ಹಿಂದೂ ಪರಿಷತ್ನಂತಹ ಸಂಘಟನೆಗಳು ಇನ್ನು ಗೋವನ್ನು ಹಿಡಿದಂತ ಪೊಲೀಸಿನ ಅವರ ವ್ಯಾನಿನ ಹತ್ರ ಬಂದು ನಾವು ಗೋವನ್ನು ಹಿಡಿದಿದ್ದೇವೆ ಮತ್ತು ನಾವೇ ಅದನ್ನು ಹಿಡಿದದ್ದು ಅಂತೇಳಿ ಅದರ ಹಗ್ಗ ತುಂಡು ಮಾಡ್ಲಿಕ್ಕೆಲ್ಲ ಹೋದದ್ದೆಲ್ಲ ಕಾಣ್ತಾ ಉಂಟು ನಮ್ಗೆ. ಹಾಗಂತೇಳಿ ಹಗ್ಗ ತುಂಡು ಮಾಡಿದ ಕೂಡಲೇ ನಾವು ಗೋವನ್ನು ಹಿಡಿದದ್ದು ಅವರು ಅಂತೇಳಿ ಬಿಂಬಿಸುವಂತ ಒಂದು ಪ್ರಯತ್ನ ಕೂಡ ನಡೆದಿರುವಂತಹದ್ದು ಇದರಲ್ಲಿ ಮಾಧ್ಯಮಗಳಲ್ಲಿ ಕೂಡ ಅದು ಗೋಚರಿಸ್ತಾ ಇದೆ, ನಾವು ನೋಡಿದ್ದೇವೆ. ಅದೆಲ್ಲ ಈ ಎಲ್ಲ ನಾಟಕ ಬೂಟಾಟಿಕೆಗಳೆಲ್ಲ ಇನ್ನು ಮುಂದೆ ಎಲ್ಲ ನಡೆಯುವುದಿಲ್ಲ. ಅವರು ಸುಖ ಸುಮ್ಮನೆ ರಸ್ತೆಯಲ್ಲಿ ಯಾರಾದ್ರೂ ಒಂದು ಸಣ್ಣ ದನವನ್ನು ತಕೊಂಡೋದ್ರೆ, ಅದು ಕೂಡ ಸಾಕುವಂತ ದನವನ್ನು ತಕೊಂಡೋದ್ರೆ ಅದರಲ್ಲಿ ಯಾರೋ ಒಂದು ಪಿಕಪ್ ಅಲ್ಲಿ ಅದು ಅನ್ಯ ಧರ್ಮದ ವ್ಯಕ್ತಿ ಇದ್ರೆ ಅವನನ್ನು ಕೆಳಗೆ ಹೆಲ್ದಾಕಿ ಅವನನ್ನು ಒಡೆಯುವಂತ ಪ್ರಕ್ರಿಯೆಗಳೆಲ್ಲ ನಡೀತಾ ಇತ್ತು. ಇದೆಲ್ಲ ಬೂಟಾಟಿಕೆಗಳು. ಅಂದ್ರೆ ಅದರಿಂದಲೇ ಏನಾದ್ರು ಗೋವನ್ನು ರಕ್ಷಿಸುವಂತ ಕೆಲಸ ಕಾರ್ಯಗಳು ಅದರಿಂದ ಏನು ನಡೆಯಲ್ಲ, ಅದರಿಂದ ಗೋವು ರಕ್ಷಣೆ ಆದಂಗೂ ಆಗಲ್ಲ. ಇದು ನೈಜವಾದಂತ ಗೋವು ರಕ್ಷಣೆ. ಇದು ಅಂದ್ರೆ ಕಾನೂನಲ್ಲಿಯೇ ಅಂತ ಒಂದು ಹೆದರಿಕೆ ಬೇಕು. ಆ ಹೆದರಿಕೆ ಬಂದಾಗ ಮಾತ್ರ ಅದೊಂದು ಜನರಿಗೆ ಅಂತ ಕೆಲಸಗಳನ್ನು ಮಾಡಬಾರ್ದು. ಇನ್ನು ಮುಂದೆ ನಮ್ಮ ಮೇಲೆ ಕೂಡ ಇಂಥ ದೊಡ್ಡ ಪ್ರಕರಣ ಕೇಸುಗಳು ಬಿದ್ದರೆ ಮತ್ತೆ ಅವನ ಜೀವಮಾನದಲ್ಲಿಯೇ ಅವನು ಆ ಒಂದು ಅನೈತಿಕವಾದಂತಹ ಮತ್ತು ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಿಗೆ ಅವನು ಹೋಗೋದಿಲ್ಲ ಎಂಬುದರ ಸ್ಪಷ್ಟವಾದಂತಹ ಒಂದು ಮೆಸೇಜ್ ಸಿಕ್ಕಾಗಿ ಆಗಿದೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದರಿಂದ ಮುಂದಕ್ಕೆ ಕೂಡ ಪುತ್ತೂರಿನಲ್ಲಿ ಅಂತ ಯಾವುದೇ ಪ್ರಕರಣ ಬಂದ್ರು ಪೊಲೀಸ್ ಇಲಾಖೆ ಮತ್ತು ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ಕೊಡುವುದಿಲ್ಲ. ಮುಂದಕ್ಕೆ ಇಂಥವರನ್ನು ಮಟ್ಟ ಹಾಕುವಲ್ಲಿ ನಾವು